ಕರಾವಳಿಯಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಇಷ್ಟು ದಿನ ಸಾಮಾನ್ಯರನ್ನ ಕಾಡ್ತಾ ಇದ್ದ ಮಹಾಮಾರಿ ಇದೀಗ ಜನಪ್ರತಿನಿಧಿಗಳು ಹಾಗೂ ಆರೋಗ್ಯಾಧಿಕಾರಿಗಳನ್ನ ಕೂಡ ಬಿಡದೆ ಕಾಡಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ಹೆಚ್ಚುತ್ತಿದೆ ಕೊರೋನಾ ಅಟ್ಟಹಾಸ. ಜನಪ್ರತಿನಿಧಿ ಆರೋಗ್ಯಾಧಿಕಾರಿಗಳನ್ನು ಬಿಡಲಿಲ್ಲ ಹೆಮ್ಮಾರಿ ಕೊರೋನಾ. ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದೆ ಕಿಲ್ಲರ್ ಸೋಂಕು. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣ ಹೆಚ್ಚುತ್ತಲೇ ಇದೆ. ಒಂದು ಕಡೆಯಿಂದ ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಹರಸಾಹಸ ಪಡ್ತಾ ಇದೆ. ಇನ್ನೊಂದೆಡೆಯಿಂದ ಲಾಕ್ಡೌನ್ ಆದೇಶ ಜಾರಿಗೊಳಿಸಬೇಕು ಎನ್ನುವ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ದಕ್ಷಿಣ ಕನ್ನಡದಲ್ಲಿ ಕೂಡ ಸೋಂಕಿತರ ಸಂಖ್ಯೆ ಒಂದೇ ಸಮನೆ ಹೆಚ್ಚುತ್ತಾ ಇದೆ. ಅದರಲ್ಲೂ ಜ್ವರ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಂದವರಲ್ಲೇ ಕೊರೋನಾ ಪತ್ತೆಯಾಗ್ತಾ ಇದ್ದು ಸೋಂಕು ಸಮುದಾಯಕ್ಕೆ ಹರಡಿದ್ಯಾ ಎನ್ನುವ ಶಂಕೆ ಮೂಡಿದೆ. ಇಂದು ಒಂದೇ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 97 ಪಾಸಿಟಿವ್ ಪತ್ತೆಯಾಗಿದೆ. ಗುರುವಾರದಂದು 90 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದ್ರೆ ಇಂದಿನ ಪಾಸಿಟಿವ್ ಶತಕ ದಾಟಿದ್ದು ಇದರಿಂದ ಜನರಲ್ಲಿ ಮತ್ತೆ ಆತಂಕ ಮೂಡಿಸಿದೆ. ಮಂಗಳೂರಲ್ಲಿ ಶಾಸಕರಿಗೆ ಕೊರೋನಾ ಸೋಂಕು ದೃಢಪಟ್ಟ ಬೆನ್ನಲ್ಲೇ ಇದೀಗ ಆರೋಗ್ಯಾಧಿಕಾರಿಗಳಿಗೆ ಸೋಂಕು ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ರೆ ಇನ್ನೊಬ್ಬರು ತಾಲೂಕು ಮಟ್ಟದ ಅಧಿಕಾರಿ. ಇಬ್ಬರೂ ಕೂಡ ಮಂಗಳೂರಿನಲ್ಲಿ ನಡೆದ ಜನಪ್ರತಿನಿಧಿಗಳು ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಸೋಂಕು ಹರಡುವ ಆತಂಕ ಶುರುವಾಗಿದೆ. ಇನ್ನು ಆರೋಗ್ಯಾಧಿಕಾರಿಗಳ ಜೊತೆಗೆ ಪ್ರಾಥಮಿಕ ಸಂಪರ್ಕದಲ್ಲಿರುವವರನ್ನ ಪತ್ತೆ ಹಚ್ಚುವ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇದೀಗ ಆರೋಗ್ಯ ಇಲಾಖೆಗೆ ಕೊರೋನಾ ಸೋಂಕು ವಕ್ಕರಿಸಿರುವುದು ಜಿಲ್ಲಾಡಳಿತಕ್ಕೆ ತಲೆನೋವು ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಮೃತ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಾಗಾಗಿ ಜಿಲ್ಲೆಯಲ್ಲಿ ಮೃತಪಟ್ಟವರ ಅಂತ್ಯ ಸಂಸ್ಕಾರ ನಡೆಸಲು ಪ್ರತ್ಯೇಕ ಜಾಗ ಗುರುತಿಸಬೇಕೆಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ಧಾರ್ಮಿಕ ಮುಖಂಡರ ಸಭೆಯನ್ನ ಜಿಲ್ಲಾಡಳಿತ ಕರೆಯಬೇಕೆಂದು ಮಾಜಿ ಸಚಿವ ಖಾದರ್ ಸಲಹೆ ನೀಡಿದ್ದಾರೆ. ಬರ್ನಿಂಗ್ ಮಾಡೋದಾದ್ರೆ ಅಷ್ಟು ಪ್ರಾಬ್ಲಮ್ ಬರುವುದಿಲ್ಲ. ಆದರೆ ನೀವು ಜಾಸ್ತಿ ಆದಾಗ ಪ್ರಾಬ್ಲಮ್ ಬಂದೇ ಬರ್ತದೆ. ಬರೆದಿಟ್ಕೊಳ್ಳಿ, ನೀವು ಎಲ್ಲಿ ಬರ್ನಿಂಗ್ ಮಾಡೋದಾದ್ರೂ ಕೂಡ ಈಗೇನು ಪ್ರಾಬ್ಲಮ್ ಇಲ್ಲ. ಯಾಕೆ ಎಲ್ಲ ಕೂಡ ಸರಿ ಅಂತ ಎಲ್ಲ ಇದಾಗಿದೆ. ಎಲ್ಲಿಯಾದರೂ ಅಲ್ಲಿ ನೀವು ಫ್ಯೂಚರ್ ಆಫ್ಟರ್ 1 month 15 days ಇದು ಜಾಸ್ತಿಯಾಗಿ ನೀವು ಕಂಟಿನ್ಯೂಸ್ ಅಲ್ಲಿಗೆ ಬಾಡಿ ತಗೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿ ನಮ್ಮ ಗ್ರಾಚಾರಿಗೆ ಸುತ್ತಮುತ್ತ ಯಾರಿಗೆ ಅದು ಬಂದು ಬಿಟ್ಟರೆ ಎವ್ರಿ ಒನ್ ಪ್ರೊಟೆಸ್ಟ್ ಆ ಒಂದು ಸೈಕೋ ಫೇಸ್ ಬರ್ತದೆ. ಅಲ್ಲಿ ಬಿಟ್ಟರೆ ತೊಂದರೆ ಇಲ್ಲ, ಬಟ್ ವಿ ಶುಡ್ ಹ್ಯಾವ್ ಆಲ್ಟರ್ನೇಟ್ ಇರಬೇಕಲ್ಲ. ಕೊರೋನಾ ವೈರಸ್ ಸೋಂಕು ದೇಶ ಹಾಗೂ ರಾಜ್ಯದಲ್ಲಿ ರಣಕೇಕೆ ಹಾಕ್ತಾ ಇದೆ. ದಿನ ಕಳೆದಂತೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ಒಟ್ಟಿನಲ್ಲಿ ಒಂದೆಡೆ ಕೊರೋನಾ ಸೋಂಕು ಅಧಿಕಾರಿಗಳ ನಿರೀಕ್ಷೆ ತಲೆಕೆಳಗಾಗುವಂತೆ ಹರಡ್ತಾ ಇದ್ದು ಸೋಂಕಿನ ನಿಯಂತ್ರಣ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.